ಬಾಳೆಕಾಯಿದು ಭರ್ತಾ ರೆಡಿ, ನಮ್ಮ ಸೈಡ್ ಡಿಶ್. ಬಾಳೆಕಾಯಿದು ಭರ್ತಾ. ಹೆಸರೇ ಸೂಪರ್ ಉಂಟಲ್ಲ. ಹೌದು ಭರ್ತಾ ಊಟದ ಜೊತೆ ಸೈಡ್ ಡಿಶ್ ಅಲ್ಲ. ಊಟದ ಜೊತೆ ಈಗ ಏನು ಪಲ್ಯ ಎಲ್ಲ ಪಲ್ಯ ಮಾಡ್ತೇವೆ. ಗ್ರ್ಯಾಂಡ್ ಪಲ್ಯ ಮಾಡುವಾಗ ಒಂದು ಸೈಡ್ ಡಿಶ್ ಏನಾದರೂ ಬೇಕಾದ್ರೆ ಇಂಥದ್ದೆಲ್ಲ ಮಾಡ್ಬೋದು. ಈ ಬಾಳೆಕಾಯಲ್ಲಿ ತುಂಬ ವೆರೈಟಿ ಮಾಡ್ತೇವೆ ನಾವು. ಅದರಲ್ಲಿ ಇದೊಂದು ಭರ್ತಾ. ಓಕೆ, ನೀವು ಹೇಳಿದ್ದು ಅಂತ ಬಾಳೆಕಾಯಿ. ಬಾಳೆಕಾಯಿ ಓಕೆ ಸರಿ. ಬಾಳೆಕಾಯಿ ಗ್ರೀನ್ ಕಲರ್ ಬಾಳೆಕಾಯಿ. ಹೌದು, ಗ್ರೀನ್ ಕಲರ್ ಬಾಳೆಕಾಯಿ ಹೇಳಿದ್ರೆ ಗ್ರೀನ್ ಇರುತ್ತೆ. ಹಣ್ಣಿದ್ರೆ ಮಾತ್ರ ಅದು ಎಲ್ಲ ಇರುತ್ತೆ. ಓಕೆ, ಸ್ಟಾರ್ಟ್ ಮಾಡುವ. ಹೌದು, ಎಂತ ಬೇಕು ಈಗ ನಮಗೆ ಇದು ಬಾಣಲೆ ಬೇಕಾ? ಓಕೆ, ಅಂದರೆ ಈಗ ಡೀಪ್ ಫ್ರೈ ಮಾಡ್ತಿದ್ರಾ? ಡೀಪ್ ಫ್ರೈ ಮಾಡಬೇಕು ಅದನ್ನು ಫಸ್ಟ್. ಅದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಡುವುದು, ಅಂದರೆ ಇಲ್ಲದ್ರೆ ಬ್ಲ್ಯಾಕ್ ಆಗ್ತದೆ ಅದು. ಆಲ್ರೆಡಿ ಕಟ್ ಮಾಡಿ ನೀರಲ್ಲಿ ಇಟ್ಟು ಅದನ್ನೆಲ್ಲ ಹಿಂಡಿ ಇಟ್ಟಿದ್ದೇನೆ ಇಲ್ಲಿ. ಈಗ ಏನು ಕಟ್ ಮಾಡೋ ಕೆಲಸ ಎಲ್ಲ ಇಲ್ಲ. ಓಕೆ, ಡೈರೆಕ್ಟ್ ಈಗ ಫ್ರೈ ಬೇಗ ಆಗ್ತದಲ್ಲ ಹಾಗೆ ಅಂತೇಳಿ. ಓಕೆ, ಡೀಪ್ ಫ್ರೈ ಮಾಡುವಾಗ ನೀರಿದ್ರೆ ಅದು ಆಯಿಲಲ್ಲಿ ನೀರು ಬಿದ್ದರೆ ಇದಾಗ್ತದಲ್ಲ, ಆಗ್ತದಲ್ಲ, ಅದಕ್ಕೆ ತೆಗಿಬೇಕು. ರೆಡಿ ಮಾಡಿ ಇಟ್ಕೊಂಡ್ರೆ? ಹೌದು, ಮೊದಲು ರೆಡಿ ಮಾಡಿ ಇಡಬೇಕು. ಯಾಕೆ ಉಪ್ಪೆಲ್ಲ ಹಾಕಿದ್ರೆ ಹೇಗೆ? ಅಲ್ಲ, ಹಾಕಬೇಕಾಗಿಲ್ಲ, ಹೀಗೆ ಸಹ. ಇದಕ್ಕೀಗ ಆಯಿಲ್ ಹಾಕಬೇಕಲ್ಲ? ಹೌದು, ಆಯಿಲ್ ಹಾಕಬೇಕು. ಎಸ್, ನಾವು ಆರೆಂಜ್ ಹೋದಾಗ ನಡೆಲ್ಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಹಾಂ, ಸ್ವಲ್ಪ ಹಾಕಿ ಡೀಪ್ ಫ್ರೈ ಆಗಬೇಕಲ್ಲ. ಸಾಕು. ಎಸ್, ಇದೀಗ ಚೆನ್ನಾಗಿ ಬೆಚ್ಚಾಗಬೇಕಲ್ಲ? ಹೌದು. ಎಸ್ ಮ್ಯಾಮ್, ನೀವು ಅಡುಗೆ ಮನೆಯಲ್ಲಿ ನೀವೇ ಮಾಡೋದು ಅಂತ ಹೇಳಿದ್ರೆ ಯಾರೆಲ್ಲ ಇದೆ ಮನೆಯಲ್ಲಿ? ಈಗ ನಾನು, ನನ್ನ ಹಸ್ಬೆಂಡ್, ಮಕ್ಕಳು ಮದುವೆ ಆಗಿದೆ, ಅವರು ಬಂದಾಗ ಸಹ ನಾನೇ. ಅವರಿಗೆ ಭಾರಿ ಖುಷಿ ಅಲ್ಲ ಅಮ್ಮ ಮಾಡಿದೆ ಅಂತ ಹೇಳಿದ್ರೆ. ಸ್ಪೆಷಲ್ ಆಗಿ ನಿಮ್ದು ಕೈ ರುಚಿ ಎಲ್ಲ ಇರುತ್ತಾ? ಏನಿರುತ್ತೆ ಸ್ಪೆಷಲ್ ಆಗಿ? ಮಕ್ಕಳಿಗೆ ಆ ಟೈಮಲ್ಲಿ ಸೀಸನ್ನಲ್ಲಿ ಏನಿರ್ತಾರೆ ಇವಾಗ ನಮ್ಗೆ ತುಂಬ ಮಳೆಗಾಲದಲ್ಲಿ ಅವರು ಬಂದು ತುಂಬ ಹಲಸಿನ ಹಣ್ಣು, ಮಾವಿನ ಹಣ್ಣು ಸ್ಟೋರ್ ಮಾಡಿ ಇಟ್ಟದೆಲ್ಲ ಉಂಟಾ ಭರಣಿಯಲ್ಲೆಲ್ಲ? ಅದು ಸಾಲ್ಟೆಡ್ ಅದರ ಮಾತ್ರ ಭರಣಿಯಲ್ಲಿ ಮಾಡಿ ಅದೆಲ್ಲ ಸ್ಟೋರ್ ಮಾಡ್ತಿರ್ತೇವೆ. ಮತ್ತು ಬಾಳೆಕಾಯಿದು ಅದನ್ನು ಸಹ ಪೋಡಿಲ್ಲ, ಅದನ್ನು ಸಹ ಸಾಲ್ಟ್ ಎಲ್ಲ ಹಾಕಿ ಸ್ಟೋರ್ ಮಾಡಿ ಇರ್ತೇವೆ. ಬಾಳೆಕಾಯಿ ಕೂಡ ಹಾಕ್ತಾರಾ? ಅಲ್ಲ, ಬಾಳೆಕಾಯಿ ಸರಿ ಹಲಸಿನ ಕಾಯಿಯನ್ನು ಇದಕ್ಕೆ ಪಲ್ಯ ಮಾಡೋದಕ್ಕೆ ಪತ್ರೊಡೆ. ನಮ್ಮಲ್ಲಿ ಪತ್ರೊಡೆ ತುಂಬ ಫೇಮಸ್. ಈಗ ಪತ್ರೊಡೆ ಎಲ್ಲ ತುಂಬ ಬರ್ತದೆ. ಅದರಲ್ಲಿ ತುಂಬ ವೆರೈಟಿ ಉಂಟು ನಮ್ಮಲ್ಲಿ ಮಾಡಿ, ತುಂಬ ವೆರೈಟಿ ಮಾಡ್ತೇವೆ. ಈಗ ಸೀಸನ್ನಲ್ಲಿ ಏನು ಸಿಗ್ತದೆ ಎಲ್ಲ ಮಾಡ್ತೇವೆ ನೋಡಿ. ಅಂಟಿಕೊಳ್ತದೆ ಅದು. ಅಂಟಿಕೊಳ್ಳೋದ ಹಾಗೆ ಸ್ವಲ್ಪ ಇದು ಮಾಡ್ಕೊಂಡು ತಗೊಳ್ಬೇಕಲ್ಲ. ಮತ್ತು ಬಾಳೆಕಾಯಲ್ಲಿ ಸ್ವಲ್ಪ ಏನು ಸೊನೆ ಅಂಶ ಉಂಟಂತಲ್ಲ, ಅದು ಫ್ರೈ ಮಾಡಿದರೆ ಅದರ ರುಚಿಯೇ ಬೇರೆ ಅಲ್ಲ. ಫ್ರೈ ಮಾಡಿ ಹಾಕಿದ್ರೆ ಏನೂ ಫ್ರೈ ಮಾಡಿ ಅದರ ಟೇಸ್ಟೇ ಬೇರೆ. ಎಣ್ಣೆಯಲ್ಲಿ ಹಾಕಿದ್ದು ಯಾವ ಪದಾರ್ಥಗಳು ಸಮೇತ ರುಚಿ ಹೆಚ್ಚು ಚೆನ್ನಾಗಿರುತ್ತೆ. ಕೆಲವರೆಲ್ಲ ಪೊಟೆಟೋವನ್ನು ಫ್ರೈ ಮಾಡಿ ಎಲ್ಲ ತಿಂತಾರೆ ನೋಡಿ, ಅದೆಲ್ಲ ಸಕ್ಕತ್ತಾಗಿರುತ್ತೆ. ಹೌದು, ಇದು ನಾವೀಗ ಫ್ರೈ ಮಾಡ್ತಾ ಇರಬೇಕಾದ್ರೆ ಅದಾಗ್ಲಿಕ್ಕೆ ಸ್ವಲ್ಪ ಟೈಮ್ ಉಂಟು. ಮಸಾಲೆ ಒಂದು ರೆಡಿ ಮಾಡುವ. ಓಕೆ, ಹಾಗಾದರೆ ಅಷ್ಟೇ ಮಿಕ್ಸಿ ಬೇಕಲ್ಲ? ಹೌದು, ಮಿಕ್ಸಿ ಜಾರ್ ತನ್ನಿ. ಇದಕ್ಕೆ ತೆಂಗಿನ ತುರಿ ಹಾಕೋದು. ತೆಂಗಿನ ತುರಿ ಹಾಕಿದ ನಂತರ ಮೆಣಸಿನ ರೆಡ್ ಚಿಲ್ಲಿ, ಇದು ಹೌದು ಊರಿಂದು ರೌಂಡ್ ಮೆಣಸು, ಇದೊಂದು ಘಾಟಿ ಮೆಣಸು ಹೇಳ್ತಾರಲ್ಲ. ತುಂಬ ಖಾರ ಆಗಬೇಕಾಗಿಲ್ಲ ಇದು, ಅಲ್ಲ ಹಾಗೇನಿಲ್ಲ ಇದು. ಮತ್ತು ಸ್ವಲ್ಪ ಹುಳಿ ಬೇಕಾದರೆ ಸ್ವಲ್ಪ ಅರಿಶಿನ, ಸಾಲ್ಟ್ ಮತ್ತೆ ಹಾಕುವ. ಸಾಲ್ಟ್ ಮತ್ತೆ ಸ್ವಲ್ಪ ನೀರು ಹಾಕ್ಬೋದು. ಫೈನ್ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕಲ್ಲ. ಸಾಕಾಗುತ್ತಾ ನೀರು? ಸಾಕು, ಎಷ್ಟು ಆಗ್ತದೆ ಅದರಲ್ಲಿ ಅಷ್ಟು ಆಗ್ತದಲ್ಲ ಅದು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಹಾಂ, ಆಲ್ಮೋಸ್ಟ್ ರೆಡಿ ಆಲ್ಮೋಸ್ಟ್ ಅಲ್ಲ. ಓಕೆ, ಅದು ಇನ್ನೂ ಫ್ರೈ ಆಗಬೇಕಾ? ಹೌದು, ಸ್ವಲ್ಪ ಆಗಬೇಕು, ಅಂದರೆ ಕಚ್ಚಾ ಇರ್ತದಲ್ಲ ಇದು. ಸ್ವಲ್ಪ ಫ್ರೈ, ಸ್ವಲ್ಪ ಕಲರ್ ಚೇಂಜ್ ಈಗ ಆಗ್ತದೆ, ಟೈಮ್ ತಾಗ್ತದೆ ಅದಕ್ಕೆಲ್ಲ. ಹೌದು, ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತಾಗ್ತದೆ. ಇದೆಲ್ಲ ಫ್ರೈ ಈ ಥರ ಫ್ರೈ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂತ. ಈಗ ನಾರ್ಮಲ್ ಹಾಗೆ ಬಾಳೆಕಾಯಿದು ಪದಾರ್ಥ ಎಲ್ಲ ಮಾಡಿದರೆ ಸ್ವಲ್ಪ ಸೈಡಿಗೆ ಇಡೋದೆಲ್ಲ ಉಂಟು. ಇದಾದ್ರೆ ನೋಡಿ ಹೀಗೆ ಚೆನ್ನಾಗಿ ಫ್ರೈ ಮಾಡಿದರೆ ಅದು ಚೆನ್ನಾಗಿ ಬರುತ್ತಲ್ಲ, ಕ್ರಿಸ್ಪಿಯಾಗಿ ಸಿಗುತ್ತೆ. ಕ್ರಿಸ್ಪಿ ಆಗಬೇಕು ಸ್ವಲ್ಪ, ಇಲ್ಲದೆ ಅದಕ್ಕೆ ಟೇಸ್ಟ್ ಇಲ್ಲ. ಅದಕ್ಕೆ ಪ್ರತಿಯೊಂದು ಪದಾರ್ಥಕ್ಕೆ ಅದರ ಗುಣಗಳಿರ್ತವೆ, ಅದನ್ನು ಹಾಗೆ ಮಾಡಬೇಕಾಗ್ತದೆ.
ಸ್ವಲ್ಪ ಮಾಡುವಾಗ ಸ್ವಲ್ಪ ಪೇಷನ್ಸ್ ಬೇಕು. ಪೇಷನ್ಸ್ ಬೇಕು. ಹೌದು. ಈಗ ಶಬ್ದ ರೆಡಿ ಅಂತಲ್ಲ. ಹೌದು, ಇದು ನೋಡಿ ಈಗ ಶಬ್ದ ಬರ್ತದಲ್ಲ, ಈ ರೀತಿ ಶಬ್ದ ಬಂದರೆ ಬಿಡಿ ಬಿಡಿ ಬಿಡ್ತಾ ಉಂಟು ಅಂತ. ಹೌದು, ಅಂದರೆ ಅದರ ಮಸಾಲೆ ಎಲ್ಲ ಹಾಕಿದುಕೊಳ್ಳೆ ಸಾಫ್ಟ್ ಆಗ್ತದೆ. ಸಾಫ್ಟ್ ಆಗುತ್ತೆ. ಅದರ ಬದಲು ಮಾಡುವಾಗಲೇ ಅಂಟು ಬರಬಾರ್ದು, ಒಂದೊಂದು ಅಂಟು ಬರುವುದಿಲ್ಲ. ಇನ್ನು ಆಗ ಸ್ವಲ್ಪ ಬಂದಿತ್ತು, ಈಗ ಇಲ್ಲ, ಬರುವುದೇ ಇಲ್ಲ. ಆಫ್ ಮಾಡು. ಆಫ್ ಮಾಡೋದಾ? ಹಾಂ. ಈಗ ತೆಗಿ ಆ ಕಡೆ ಹಾಕೋದು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಹೌದು. ಈಗ ಮಸಾಲೆಯನ್ನು ಹಾಕಲಿಕ್ಕೆ ಈಗ ಮಸಾಲೆಯನ್ನು ಹಾಗೆ ಹಾಕು. ಇನ್ನೇನು ಇದನ್ನು ಬಿಸಿ ಮಾಡಲಿಕ್ಕಿಲ್ಲ ಇಲ್ಲ, ಹಾಗೆ ಮಾಡು ಇಡುವುದು. ಮತ್ತೆ ಇದು ಮಾಡಿದ ನಂತರ ನೀವು ಫ್ರಿಜ್ಜಲ್ಲಿ ಇಡಬೇಕು, ಇಲ್ಲದ್ರೆ ಹಾಳಾಗ್ತದೆ ಬೇಗ. ಇಲ್ಲದ್ರೆ ಊಟ ಮಾಡುವ ಟೈಮಲ್ಲೇ ರೆಡಿ ಮಾಡಿ ಮಾಡಬೇಕಾಗ್ತದೆ. ಕೆಲವೊಮ್ಮೆ ಹಾಗೆ ಆಗುದಿಲ್ಲ, ಊಟದ ಟೈಮಲ್ಲಿ ರೆಡಿ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ, ಮೊದಲೇ ಮಾಡಿ ಇಡಬೇಕಾಗ್ತದೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಅಂದರೆ ಇದು ಈಗ ನಾವು ಈ ಮಸಾಲೆ ಮಾಡಿದ್ದು ಹಾಗೆ ರಾ ಆಗಿ ಇರುತ್ತೆ. ಹೌದು. ಸ್ವಲ್ಪ ನೀರು ಸಾಲ್ಟ್ ಹಾಕುವ. ಈಗ ನಾವು ರುಚಿಗೆ ಸಾಲ್ಟ್ ಹಾಕುವ. ಸರಿಯಾಗಿ ಮಿಕ್ಸ್ ಮಾಡೋದು. ಸ್ವಲ್ಪ ನೀರು ಹಾಕ್ಬೋದು. ನೀರು ಹಾಕ್ಕೊಳ್ಬೋದಾ? ಸ್ವಲ್ಪ ಕೊಡಿ. ಆಯ್ತಾಯ್ತಲ್ಲ, ಇದರಲ್ಲೇ ಸ್ವಲ್ಪ ಕೂಡ ವೇಸ್ಟ್ ಆಗಬಾರ್ದು ಅಂತ. ಹೌದೌದು, ಎಲ್ಲ ಮಸಾಲೆಗಳು ಇರ್ತದಲ್ಲ ತಾಗಿದೆ, ಅದಕ್ಕೆ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಹಾಗೆ ಸಾಲ್ಟ್ ಹಾಕಿದ್ದಲ್ಲ ಲಾಸ್ಟ್, ಅದಕ್ಕೆ ಸರಿಯಾಗಿ ಒಂದು ಮಿಕ್ಸ್ ಮಾಡುವ ಅಂತೇಳಿ. ಈಗ ಇದು ಕಟ್ ಮಾಡಿದ ಈರುಳ್ಳಿಯನ್ನು ರಾ ಈರುಳ್ಳಿಯನ್ನು ಅದರ ಮೇಲೆ ಆ್ಯಕ್ಚುಲಿ ಎಲ್ಲ ಇದು ಒನ್ ಟೈಮ್ ಅಲ್ಲ? ಹೌದು, ಒಮ್ಮೆ ಮಾಡಿ ಬೇಗ ತಿಂದು ಮುಗಿಸ್ಬೇಕು. ಇಲ್ಲದ್ರೆ ತುಂಬ ಸಲ ನೀವು ಕೈ ಹಾಕಿದರೆ ಹಾಳಾಗ್ತದೆ. ಬಿಸಿ ಮಾಡುವುದಿಲ್ಲ ಅಲ್ಲ ನಾವು, ಫ್ರಿಜ್ಜಲ್ಲಿ ಇಟ್ಟರೆ ಮಾತ್ರ ಸ್ವಲ್ಪ ಫ್ರಿಜ್ಜಲ್ಲಿ ಇಡಬೇಕು. ಸ್ವಲ್ಪ ಎಣ್ಣೆ ಕೊಡಿ. ಮಾಡಬೇಕಾ? ಸ್ವಲ್ಪ ಎಣ್ಣೆ ಹಾಕುವ. ಹಾಂ, ಸಾಕು. ಆಯಿತು. ನಮ್ಮ ಬಾಳೆಕಾಯಿ ಹಾಕೋದು. ಹೌದು ಹೌದು, ಬಾಳೆಕಾಯಿದು ಭರ್ತ ರೆಡಿ, ನಮ್ಮ ಸೈಡ್ ಡಿಶ್. ಭರ್ತ ರೆಡಿ ಅಲ್ಲ, ಇನ್ನೂ ಸರ್ವ್ ಮಾಡ್ಕೊಳ್ಳೋದಲ್ಲ? ಹೌದು, ಸರ್ವ್ ಮಾಡ್ಕೊಳ್ಳಿ. ಓಕೆ, ಈಗ ಡೈರೆಕ್ಟ್ ಸರ್ವ್ ಮಾಡೋದಲ್ಲ? ಹೌದು. ಓಕೆ, ನಮ್ಮ ಸೈಡ್ ಡಿಶ್ ಬಾಳೆಕಾಯಿದು ಭರ್ತ ರೆಡಿ ಅಲ್ಲ? ನೋಡಿ, ಊಟಕ್ಕೆ ರೆಡಿ ಆಯಿತು. ಊಟಕ್ಕೆ ರೆಡಿ. ನನ್ನ ಪ್ರಕಾರ ಇದು ಇಡ್ಲಿ ಈ ಥರದ್ದು ಕೂಡ ತಗೊಳ್ಬೋದು ಅಂತ ಕಾಣ್ತಾ ಉಂಟು. ಅಂದರೆ ಇದ್ರ ಪರಿಮಳ ಉಂಟಲ್ಲ, ಆ ಥರ ಏನು ನಾವು ನಾರ್ಮಲ್ ಇಡ್ಲಿಗೆಲ್ಲ ಚಟ್ನಿ ಮಾಡ್ತಲ್ಲ ಆ ಥರದ ಪರಿಮಳ ಉಂಟು. ಆದರೆ ಇಡ್ಲಿ ಚಟ್ನಿಗೆ ನಾವು ಈರುಳ್ಳಿ ಅದೆಲ್ಲ ಹಾಕೋದಿಲ್ಲ, ಏನೂ ಫ್ರೈ ಮಾಡೋದಿಲ್ಲ, ಮಸಾಲೆಯಲ್ಲಿ ಸ್ವಲ್ಪ ಅಷ್ಟೇ. ಇದರಲ್ಲಿ ಸ್ಪೆಷಲ್ ಆಗಿ ನಾವು ಬಾಳೆಕಾಯಿಯನ್ನು ಫ್ರೈ ಮಾಡಿ ಹಾಕಿದ್ದೆ ಸ್ಪೆಷಲ್ ಅಲ್ಲ? ಹೌದು. ಅದು ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ನೀರುಳ್ಳಿ ಉಂಟಲ್ಲ, ಅದನ್ನು ರಾ ಹಾಕಿದಲ್ಲ, ಹಾಗೆ ಅದರಿಂದ ಟೇಸ್ಟ್ ಬರ್ತದೆ. ನಾರ್ಮಲ್ ಹೀಗೆ ಕೊಟ್ಟರೆ ಹಾಗೆ ಪೀಸ್ ಕೂಡ ತಗೊಳ್ಬೋದಲ್ಲ? ಬಾಳೆಕಾಯಿದು ಏನು ಹುರಿದಿದ್ದು ಚೆನ್ನಾಗಿರುತ್ತೆ ನೋಡಿ. ಹೌದು. ಓಕೆ, ಗಮ್ಮತ್ ಅಂತೂ ಪರಿಮಳ ಬರ್ತಾ ಉಂಟು. ಟೇಸ್ಟ್ ಇರಲೇಬೇಕಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ ಆದರೆ. ಓಕೆ, ಶೋಭಾ ಮ್ಯಾಮ್ ಸಖತ್ತಾಗಿರುವಂತಹ ಬಾಳೆಕಾಯಿಯ ಭರ್ತ ಅಂತೂ ರೆಡಿ ಮಾಡಿಕೊಡಿದ್ದಾರೆ. ಪರಿಮಳ ಅಂತೂ ಸ್ವಲ್ಪ ಆ ರಾ ಪರಿಮಳ ಹಾಗೆ ಬರ್ತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬಾಳೆಕಾಯಿ ಭರ್ತ ತಯಾರಿಸುವ ವಿಧಾನ. ಮೊದಲಿಗೆ ಸಣ್ಣಗೆ ಹೆಚ್ಚಿದ ಬಾಳೆಕಾಯನ್ನು ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಇನ್ನೊಂದೆಡೆ ತೆಂಗಿನ ತುರಿ, ಹುರಿದ ಒಣಮೆಣಸು, ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಕರಿದಿಟ್ಟ ಬಾಳೆಕಾಯಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಈರುಳ್ಳಿ, 1 ಚಮಚದಷ್ಟು ಎಣ್ಣೆ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಜಟ್ಪಟ್ಟಾಗಿ ತಯಾರಾಯ್ತು ಬಾಳೆಕಾಯಿ ಭರ್ತ. ಅಂತೂ ರೆಡಿ ಆಗಿದೆ. 2 ಡಿಶ್ ಕೂಡ ರೆಡಿಯಾಗಿ ಟೇಸ್ಟ್ ಮಾಡಲಿಕ್ಕೆ ಕಾಯ್ತಾ ಇದ್ದೀವಲ್ಲ? ಯಾವ್ದು ನೋಡುವ ಫಸ್ಟ್ ಟೇಸ್ಟ್? ಫಸ್ಟಿಂದಲೇ ಹೋಗುವಲ್ಲ? ಓಕೆ, ಇದು ಆ್ಯಕ್ಚುಲಿ ಬಿಸಿ ಬಿಸಿ ತಿನ್ಬೇಕಲ್ಲ? ಹೌದು. ತಗೊಳ್ಳಿ ನೀವು ಕೂಡ. ಸಾಕು ನೋಡಿ ಮ್ಯಾಮ್. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಸ್ವಲ್ಪ ಏನಾದರೂ ನಾನಿ ಹೋಗಿರ್ಬೋದು, ಅಥವಾ ಅದು ನಾರ್ಮಲ್ ನಮಗೆ ಅದೇ ಆ ಥರ ತಿಂದು ಬಟ್ ಇದು ಟೇಸ್ಟ್ ಗಮ್ಮದುಂಟು. ನಾರ್ಮಲ್ ನಾವು ಈಗ ಬೆಳಿಗ್ಗೆ ಸ್ನ್ಯಾಕ್ಸಿಗೆ ಕೂಡ ಇದು ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿದೆ, ಟೇಸ್ಟ್ ಅಂತೂ ಗಮ್ಮದಾಗಿದೆ. ನಾರ್ಮಲ್ ನಾವು ಏನಾದರೂ ಚರ್ಮುರಿ ಮಾಡೋದಕ್ಕಿಂತ ಈ ಥರ ಮಾಡಿ ತಿಂದರೆ
ಸ್ವಲ್ಪ ವೆರೈಟಿ ಮಸಾಲೆಯಾಗಿ ಬಾಯಿಗೆ ಚೆನ್ನಾಗಿರುತ್ತೆ. ಹೌದು, ನಮ್ಮ ಚರ್ಮುರಿಯಲ್ಲಿ ನಾವು ಎಲ್ಲ ರಾ ಹಾಕುದಲ್ಲ, ಹೌದೌದು, ಹೀಗೆ ನೆನೆಸ್ಕೊಂಡು ಇದು ಮಾಡೋದಿಲ್ಲ. ಹೌದು, ಚೆನ್ನಾಗಿದೆ ನೋಡಿ. ಈ ಥರ ಕೂಡ ಒಂದು ಸ್ಪೆಷಲ್ ಡಿಶ್ ಮಾಡ್ಕೊಡ್ಬೋದಲ್ಲ. ಓಕೆ, ಇನ್ನೊಂದು ಈಗ ಬಾಳೆಕಾಯದು ಅಲ್ಲ ಬರ್ತಾ ಸೈಡ್ ಡಿಶ್. ಇದು ಕೂಡ ಚೆನ್ನಾಗುಂಟು. ಹೌದು, ನಾರ್ಮಲ್ ನಾವು ಏನು ಈ ಥರ ಏನು ಗಸಿ ಥರ ಮಾಡಿ ಈ ಪುಂಡಿಯನ್ನೆಲ್ಲ ಹಾಕಿ ತಿಂತೇವೆ ನೋಡಿ. ಹೌದು ಹೌದು, ಇದು ಸ್ಪೆಷಲ್ ಆಗಿ ಬಾಳೆಕಾಯಿ ಇದು ಟೇಸ್ಟ್ ಅಲ್ಲ, ಚೆನ್ನಾಗಿ ಉಂಟು ಮ್ಯಾಮ್. ಇದನ್ನ ಹಾಗೆ ತಿನ್ಬೋದಲ್ಲ. ಹೌದು, ಏನೋ ಬೇಕಾಗಿಲ್ಲ ಇದಕ್ಕೆ. ಮತ್ತೆ ಪುಂಡಿ ಮತ್ತೆ ನೀರು ದೋಸೆ ಸಹ ಹಾಕಿ ತಿನ್ಬಹುದು. ಊಟಕ್ಕೆ ಮ್ಯಾಚಿಂಗ್. ಊಟಕ್ಕೆ ನಮ್ಮಲ್ಲಿ ನಾವು ದಳಿತೊಯ್ ದಾಲ್ ಮಾಡಿದ್ರೆ ದಳಿತೊಯ್ ಅಂತ, ದಳಿತೊಯ್ ಮತ್ತೆ ಇದು ಒಂದಿದ್ರೆ ಒಳ್ಳೆ ಊಟ. ಸೂಪರ್ ಊಟ, ನಮ್ಮ ಬಾರಿ ಫೇವ್ರೇಟ್ ಎರಡೂ ಸಮೇತ. ಹೌದೌದು, ನಿಜವಾಗಿ ಚೆನ್ನಾಗಿ ಆಗಿದೆ. ಸಿಂಪಲ್ ಆಗಿ ರಪ್ಪ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ನಾರ್ಮಲ್ ಮನೆಯಲ್ಲಿ ಇದ್ರೆ ಏನು ಅಡಿಗೆ ಜಾಸ್ತಿ ಖರ್ಚು ಇದು ಕೆಲಸ ಮಾಡಬೇಕಂತಿಲ್ಲ. ಹೌದು, ಒಳ್ಳೆದಾಗ್ತದೆ ಇದು. ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಹಾಗೆ ನಾರ್ಮಲ್ ಬಾಳೆಕಾಯಿ ಅಂತ ಎಲ್ಲ ಕಡೆ ಸಿಗುತ್ತೆ. ಈ ಥರ ಒಂದು ಬರ್ತಾ ಅಂತ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಮತ್ತು ಈ ಥರ ಚರ್ಮುರಿಯಿಂದ ಒಂದು ಸ್ಪೆಷಲ್ ಡಿಶ್ ಅಲ್ಲ, ಪೊಟ್ಲಿ ಪೋವ. ಪೊಟ್ಲಿ ಅಂದರೆ ಪೊಟ್ಲಿ ಹೇಳ್ತೇವೆ ನಮ್ಮಲ್ಲಿ, ನಾವು ಪೊಟ್ಲಿ ಹೇಳೋದಿಲ್ಲ ಅದಕ್ಕೆ. ಪಫ್ ರೈಸಿಗೆ ಮರಾಠಿಯಲ್ಲಿ ಪೊಟ್ಲಿ ಹೇಳೋದು, ಪೊಟ್ಲಿ ಪೋವ ಅಂತ ಹೇಳೋದು. ನಾವು ಮುಂಚಿನಂತ ಇದೇ ಮಾಡ್ತಿದ್ವಿ, ನಮ್ಗೆ ಅದು ಅಭ್ಯಾಸ ಆಗಿದೆ. ಅದು ಪೊಟ್ಲಿ ಪೋವ ಆಲ್ರೆಡಿ ಮಾಡ್ತಾ ಇದ್ರಾ? ಇದೆಲ್ಲ ಈ ಥರದ್ದು ಇದೆಲ್ಲ ನಮ್ಗೆ ಈವ್ನಿಂಗ್ ಏನಾದರೂ ಬೇಕಾದ್ರೆ ಇದು ಸಹ ಮಾಡ್ತೇವೆ, ಬ್ರೇಕ್ಫಾಸ್ಟಿಗೆ ಮಾಡ್ತೇವೆ. ಅದು ಈವ್ನಿಂಗ್ ತುಂಬ ಮಾಡೋದು, ಮತ್ತೆ ಕಾಫಿ ಅದ್ರ ಒಟ್ಟಿಗೆ ತುಂಬಾ ಮ್ಯಾಚಿಂಗ್. ಅದು ಟೀ ಕಾಫಿಗೆಲ್ಲ ಪೊಟ್ಲಿ ಪೋವ ಚೆನ್ನಾಗಿ ಉಂಟು. ಟೇಸ್ಟ್ ಅಂತ ಗಮ್ಮತ್ ಮಾಡ್ಕೊಂಡು ನಾವು ನಾರ್ಮಲ್ ಈ ಮಸಾಲೆ ಪುರಿ ಅದು ಇದು ತಿನ್ನೋದಕ್ಕಿಂತ ಈ ಥರ ಮಾಡಿ ತಿನ್ನೋದು ಚೆನ್ನಾಗಿದೆ. ಟೇಸ್ಟ್ ಬಾಯಿ ಕೂಡ ರುಚಿ ಇದೆ, ನಾರ್ಮಲ್ ಈಸಿ ಕೂಡ ಇದೆ ಮಾಡಲಿಕ್ಕೆ. ಹೌದು. ಓಕೆ, ಹೇಗೆ ಅನ್ನಿಸ್ತು ನಿಮಗೆ? ಎರಡು ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನನಗೆ ಖುಷಿ ಆಯಿತು. ಅಂದರೆ ನಾವು ಯಾವಾಗಲೂ ಮಾಡೋದೇ ಇದೆ, ನನಗೆ ಇಲ್ಲಿ ಬಂದು ಒಮ್ಮೆ ಇದನ್ನು ತೋರಿಸ್ಬೇಕಂತೇಳಿ ಭಾರಿ ಮನಸ್ಸಿತ್ತು. ಬಹಳ ಖುಷಿ ಆಯಿತು. ನಮಗೆ ಕೂಡ ಖುಷಿ ಆಯಿತು. ಈ ಥರ ಸ್ಪೆಷಲ್ ಡಿಶ್ ಇನ್ನೂ ಕೂಡ ಹೇಳ್ಕೊಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು ಎರಡು ಡಿಶ್ ಕೂಡ ಹೇಳ್ಕೊಟ್ಟಿದ್ದಾರೆ. ಎರಡು ಅಡಿಗೆ ಕೂಡ ಚೆನ್ನಾಗಿ ಆಗಿದೆ, ಟೇಸ್ಟಿಯಾಗಿ ಆಗಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು ಎರಡು ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ನಡೆಯಲ್ಲ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವ್ರ ಕಡೆಯಿಂದ ಥ್ಯಾಂಕ್ ಯು. ಹಾಗೆಯೇ ಥ್ಯಾಂಕ್ ಯು. ಅರೆ ವಾ, ಇನ್ನೂ ಸಹ ಇದೆ. ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ ಸ್ಪೆಷಲ್ ಆಗಿ ನಾನಾ ಮಸಾಲ, ನಾವು ಅಡಿಗೆಗೆಲ್ಲ ಮಸಾಲೆ ಎಲ್ಲ ಬೇಕೇ ಬೇಕಲ್ಲ, ಹಾಗಾಗಿ ನಾನಾ ಮಸಾಲ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಶೋಭಾ ಮ್ಯಾಮ್ ಸಾಗದಾಗಿರುವಂತಹ ಬಾಳೆಕಾಯಿಯ ಭರ್ತಾ ಮತ್ತು ಸ್ಪೆಷಲ್ ಆಗಿ ಪೊಟ್ಲಿ ಪೋವ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.